ಅಮ್ಮ ಯಾವಾಗಲ ಬಟ್ಟೆ ಮಾಡು ನೋಡಿ. ಹೀಗೆ ಮಾಡ್ತಾರೆ ನೋಡಿ, ಹೀಗೆ ಮಾಡ್ತಾರ ನೋಡಿ ನೋಡಿ. ನೀ ಶಾಲೆ ಹೋಗುದಿಲ್ಲನಾ? ಶಾಲೆಗೆ ಹೋಗ್ರೆ ನೋಡಿ. ಶಾಲೆ ಹೋಗಿ ನೋಡುದಲ್ಲ, ಶಾಲೆ ನೀನು ಹೋಗುದಿಲ್ಲ ನೋಡಿ ನೋಡಿ. ಇದು ಇಟ್ಕೊಳ್ಳಿ ಬಂದು ನೋಡ್ತೀನಿ. ಮತ್ತೆ ಮಾಡ್ತಾನೆ ನೋಡಿ ಬಟ್ಟೆ ತೋಲ ಅಂಬೈರ ಸ್ವಾಡೋಡು ಕತ್ತಿದೇರು ನಾನು ಬೋಕೊಡಿದ್ದು ನೋಡಿ ಬಸ್ ಅರ್ಧ ಅದೇ ಹೌದು ನೋಡಿ ನೋಡ್ತಾನೆ. ಸರಿ ಪತ್ತು ನೋಡಿ ಮಾತಾಡು ಮಾತಾಡು ನೋಡಿ. లైఫ్ ఫస్ట్ టైం ఇచ్చుకుంటున్నారు లైఫ్ ఫస్ట్ టైం వస్తామా మాది మూడు గంటలకు ఉంటే అని అర్థం అవుతుంది వచ్చింది. ಅದು ನನಗೇನು ಎತ್ತಕ್ಕಾಗಲ್ಲ. ಅವನು ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ಸಾಕಂತೆ. ಅಂದು ಪಪ್ಪ ಆಡ್ದಾಗ ಪಾಪ ಆಲ್ತದ ವಿಡಿಯೋ ಆಲ್ತಲ್ಲ ಅದೇ ಅಪ್ಪ ಜೋರಿದ್ದಾರೆ. ಪಪ್ಪನಿಗೆ ಒಗ್ಲಿ ಕೊಟ್ಟು ವಿಡಿಯೋ ಮಾಡೋದು. ಅవి ఇంక తెరపర ఆపండా ఏ చేత నింగే ఆపల్ల పత్తికి ఆపు అది 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 తప్పు ಅದು ಅಂಜ ಏನು ಹೇಳ್ತು ಕುಂಟೋಡು ಕುಂಟೋಡಿಯಾ ಬಚ್ಚಿತಾ ಬಚ್ಚಿ ಅಂದೆ ಬಚ್ಚಿತಯ್ಯ ಅಯ್ಯ ಎಂತ ಬಚ್ಚಿಂದು ಸುಸ್ತಾಯ್ತಂತೆ. ಒಂದಿನ ರಜೆ ಇರುದು ಮನೆಯಲ್ಲಿ ಸುಮ್ಮನೆ ಕೂರಕ್ಕೂ ಬಿಡಲ್ಲ. ವೀಡಿಯೋಗೆ ಹೌದು. ಹಾಸ್ಪಿಟಲ್ಗೆ ಹೋಗೋಣ ಅಂತ ಇದ್ವಿ ಇವತ್ತು, ಅದು ಆಗಿಲ್ಲ. ಮೊನ್ನೆಯಿಂದ ಬೈತಿದ್ದಾರೆ, ಎದೆ ನೋವು ಅಂತೀಯ ಹಾಸ್ಪಿಟಲ್ಗೆ ಹೋಗಲ್ಲ ಅಂತ. ಇವತ್ತು ಹೋಗೋಣ ಅಂತ ಎನಿಸಿಕೆ ಅಲ್ಲಿ ಡಾಕ್ಟ್ರೇ ಇಲ್ಲ. ಅವ್ರು ಸೋಮವಾರ ಮಾತ್ರ ಇರೋದಂತೆ. ನಾಳೆ ಹೋಗ್ಬೇಕು. ಆಯುರ್ವೇದಿಕ್ SDM ಆಯುರ್ವೇದಿಕ್ ಒಂದು ಹಾಸ್ಪಿಟ್ಲ್ ಇದೆ ನಮ್ಮ ಬಿಜೆಯಲ್ಲಿ. ನಾವು ಹೆಚ್ಚಾಗಿ ಅಲ್ಲಿಗೆ ಹೋಗೋದು. ಒಳ್ಳೇದಾಗ್ತದೆ. ಹಾಂ ನಿನ್ನ ಮನಸದು ಯಾವ ಮಾತಾಡೋದು ಇಲ್ಲ ಈ ಮಾತು ప్లాస్టిక్ కవర్ పూర నేను ఆడ పాడొచ్చి పతోనే వాళ్ళు కజావ పాడలే ఏంచి నేను గుర్కవని అయ్యో ಅಭ್ಯಾಸ వానికి ఉండేది కురే చెక్ చెక్ చిచి బొక్క వీడియో అనుకులే భలే ఏం బచ్చుండు ವರ ವರ ಒಂದು ಅರ್ಥಗ ನಾನು ಇದು ಮಾಡುವಾಗ ವಿಡಿಯೋ ಮಾಡ್ತಿದ್ದೆಲ್ಲ ಈಗ ಮಾಡ್ತೀನಿ ಸೋಪ್ ಹಾಕಿ ಒಗಿ ಈಗ ಒಗ್ಗಿಯ ಒಗ್ಗಿಯ ಹಾಂ ಒಮ್ಮೆ ಎತ್ತಂತೆ ಹಾಂ ನೋಡು 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 ಹಾಂ ನನ್ನ ಚಾಲೆಂಜ್ ಹಾಂ ಸ್ವಾಮಿ ಒಂದು ಚಾಲೆಂಜ್ ಈಗ ಲಕ್ಕಿ ಇಂಬೆ ಈ ಲೆಕ್ಕಂಬೆ ಇದೆಲ್ಲ ಈ ಆ್ಯಂಗಲ್ ಬರುವ ಇದು ಒಳ್ಳೆ ಉಂಟಾ ಅವಳ ಮುಖ ಆ್ಯಕ್ಷನ್ ನೋಡ್ತಾ ಇರಿ ಕರೆಕ್ಟಾಗಿ ಅಬ್ಸರ್ವ್ ಆಗ್ತಿರಲಿ ಹಾಗಾಗಿ ಮುಖ ಬರೇ ದಿನ ಆಯ್ತಾ ಅರ್ನೇ ನನಗೆ ಆರ್ಯಾರ್ದು ತಾರ ಪಕ್ಕ ಅಬ್ಬ
ಅವ್ನು ನೋಡಿ ನೀರಲ್ಲಿ ಆಡೋದು ಬರೀ ಪೋಖ್ರಿ. ಅವ್ರು ಒಗಿತಾರೆ, ಅದು ಫುಲ್ ಇಡೀ ಹಾರ್ತಾ ಉಂಟು ನೀರು. ಎನ್ನ ಬೆಡ್ಶೀಟ್ಗ ನಮ್ಮನೆ ಉದ್ದಿ ನೀಜೀರು ಅವ್ರದ್ದು ಹೋಗಿ ಎಷ್ಟು ನೋಡಿ ಈಗ ಸೌಮ್ಯಳ ಸಾಹಸಮಯ ಪ್ರದರ್ಶನ. ಇರೋದಲ್ಪನಿ ಚೆಕ್ ಅಡ್ಗಾಲಿ ಜಿಪ್ಪು ಮಾರ ಕೈದಾಗ ಯಾವಂದಿಯಾ ಪಾಪ ಅವು ಜೀವದತ್ತ ಜೀವದನೆ ದೈ ಪಂತಿ ದೈ ಪೂರ ಒಂಜೆ ಯಾವಂದು ಪಾಪ ಪೆತ್ತ ಪೂರ ಪೂಜ ಒಂದೇನು ಪೆತ್ತ ಮಾಡ್ರ ಅಪ್ಪಂಡ ಪಂತಿ ಬನ್ನಿ ಕೊನ್ನಿ ಸೌಮ್ಯದಿಂದ ಹೊಸ ಒಂದು ಆವಿಷ್ಕಾರ ಈಗ. ಈ ಪಾಚಿನ ದನಕ್ಕೆ ಹಾಕ್ಲಿಕ್ಕೆ ಆಗ್ತದಂತೆ. ಅದು ಪಾಚಿನಲ್ಲ, ಹುಲ್ಲು ಹೇಳಿದಕ್ಕೆ ಹೇಳಿದ್ದು. ಹುಲ್ಲು ಅಲ್ಲಿಲ್ಲ ಅಲ್ಲ, ನೀನೆಂತ ಹೇಳಿದ್ದು? ನೀನು ಅದನ್ನ ಮಾಡಬೇಡ, ದನಕ್ಕೆ ಆಗ್ತದೆ ಅಂತ ಹೇಳಿದ್ ನೀನಲ್ಲ. ಹೊಸ ಆವಿಷ್ಕಾರ, ರೈತರಿಗೆ ಒಂದು ಸಿಹಿ ಸುದ್ದಿ. ನೀರು ವೇಸ್ಟ್ ಮಾಡ್ತಂದು ಬನ್ನಿ.